ಎಸ್ಸಿಡಿಸಿಸಿ ಬ್ಯಾಂಕ್ 33.65 ಕೋಟಿ ರೂಪಾಯಿ ದಾಖಲೆಯ ಲಾಭ ಗಳಿಕೆ ಮಾಡಿದೆ ಎಂದು ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಕುಮಾರ್ ಹೇಳಿದರು. ಕೊಡಿಯಲ್ಬೈಲ್ನಲ್ಲಿರುವ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 107 ವರ್ಷಗಳ ಸಾರ್ಥಕ ಸೇವೆಯನ್ನು ಸಹಕಾರಿ ಬ್ಯಾಂಕ್ ಕ್ಷೇತ್ರದಲ್ಲಿ ನೀಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವರದಿ ವರ್ಷದಲ್ಲಿ ಅಮೋಘ ಸಾಧನೆಗೈದು ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ 33.65 ಕೋಟಿ ಲಾಭ ಗಳಿಸಿದೆ. ಇದು ಎಸ್ಸಿಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲೇ ಸರ್ವಕಾಲಿಕ ದಾಖಲೆಯಾಗಿದೆ. ಕೋವಿಡ್-19 ಸಂಕಷ್ಟಮಯ ಸಂದರ್ಭದಲ್ಲೂ ಬ್ಯಾಂಕ್ ತನ್ನ ಕಾರ್ಯದಕ್ಷತೆಯನ್ನು ಮೆರೆದು ಬ್ಯಾಂಕ್ ಸೇವೆಯಲ್ಲಿ ಅಪೂರ್ವ ದಾಖಲೆಯನ್ನು ನಿರ್ಮಿಸಿದೆ ಎಂದು ಹೇಳಿದರು. ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಗ್ರಾಹಕರನ್ನು ಹೆಚ್ಚು ಆಕರ್ಷಿಸುತ್ತಿದೆ. ವರದಿ ವರ್ಷದಲ್ಲಿ 10,100.30 ಕೋಟಿ ರೂಪಾಯಿಗಳನ್ನು ಒಟ್ಟು ವ್ಯವಹಾರ ದಾಖಲಿಸಿ ಹೊಸ ಇತಿಹಾಸ ನಿರ್ಮಿಸಿದೆ. ಕಳೆದ ಸಾಲಿನ ಒಟ್ಟು ವ್ಯವಹಾರಕ್ಕಿಂತಲೂ ಈ ಬಾರಿ ಶೇಕಡಾ 19.30 ಏರಿಕೆಯನ್ನು ಕಂಡಿದೆ. 21-22ನೇ ಸಾಲಿಗೆ 11,000 ಕೋಟಿ ರೂಪಾಯಿ ವ್ಯವಹಾರದ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. 2021ನೇ ಸಾಲಿನಲ್ಲಿ ಕೊರೋನಾ ಅವಧಿಯಲ್ಲಿಯೂ ಕೂಡ ಬ್ಯಾಂಕ್ ತನ್ನ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಠೇವಣಿಯನ್ನು ಮಾಡಿದೆ ಹಾಗೂ ವ್ಯವಹಾರವನ್ನು ಜಾಸ್ತಿ ಮಾಡಿದೆ ಮತ್ತು ಲಾಭಾಂಶವನ್ನು ಜಾಸ್ತಿ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಬ್ಯಾಂಕು ಸುಮಾರು 105 ಶಾಖೆಗಳ ಮುಖಾಂತರ ವ್ಯವಹಾರವನ್ನು ಮಾಡಿ ಕೊರೋನಾ ಇದ್ದರೂ ಕೂಡ ಸುಮಾರು 33,65,00,000 ದಾಖಲೆಯ ಲಾಭವನ್ನು ಮಾಡಿದೆ. ಇವತ್ತು ಬ್ಯಾಂಕಿನ ಚರಿತ್ರೆಯಲ್ಲೇ ಇದು ಅತಿ ಹೆಚ್ಚು ಲಾಭ ಮಾಡಿದಂಥ ವರ್ಷ ಆಗಿರ್ತದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬ್ಯಾಂಕು ನಮ್ಮ ಒಟ್ಟು ವ್ಯವಹಾರ 10,100 ಕೋಟಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ ನಮಗೊಂದು ಸಂತೋಷ. ಇವತ್ತು ಒಟ್ಟು ವ್ಯವಹಾರ ನಮ್ಮ ಇವತ್ತಿನ ಈ ತನಕದ ಒಂದು 105 ವರ್ಷಗಳ ಇತಿಹಾಸದಲ್ಲಿ ಇದು ಅತಿ ಹೆಚ್ಚಿನ ವ್ಯವಹಾರ ಆಗಿದೆ. ಮತ್ತು ಈ ಬಾರಿ ಕಳೆದ ಸಾರಿಗಿಂತ ವ್ಯವಹಾರದಲ್ಲಿ 19% ಸುಮಾರು 20% ಏರಿಕೆಯನ್ನು ನಾವು 21ನೇ ಸಾಲಿನಲ್ಲಿ ಕಂಡುಕೊಂಡಿದ್ದೇವೆ. 2021ನೇ ಸಾಲಿನಲ್ಲಿ 21-22 ಸಾಲಿಗೆ ನಾವು 11,000 ಕೋಟಿಯ ವ್ಯವಹಾರವನ್ನು ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಈ ವರ್ಷ ಠೇವಣಿ ಸಂಗ್ರಹದಲ್ಲಿ ನಾವು 4,948.34 ಕೋಟಿ ಠೇವಣಿಯನ್ನು ಸಂಗ್ರಹಿಸಿ ಕಳೆದ ಸಲದ ಠೇವಣಿಯ ಮೇಲೆ ಶೇಕಡಾ 17.65 ಏರಿಕೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂಗಡದಲ್ಲಿಯೂ ಕೂಡ 3,700.47 ಕೋಟಿ ಮುಂಗಡವನ್ನು ಮಾಡಿಕೊಂಡು ಕಳೆದ ಸಲಕ್ಕಿಂತ ನಾವು ಈ ಸಲ ಹೊರಬಾಕಿ ಸಾಲ ಒಟ್ಟಿಗೆ 5,151 ಕೋಟಿಯಷ್ಟು ಹೊರಸಾಲ ಬಾಕಿ ಇರ್ತದೆ. ಸುಮಾರು ಕೃಷಿ ಸಾಲದಲ್ಲಿ 26 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ ಆಗಿದೆ ಅಂತ ಹೇಳಲಿಕ್ಕೆ ಇದೊಂದು ರಾಷ್ಟ್ರೀಯ ದಾಖಲಾಗಿರ್ತದೆ. ಯಾವುದೇ ಒಂದು ಜಿಲ್ಲಾ ಬ್ಯಾಂಕು ಸುಮಾರು 26 ವರ್ಷಗಳ ಕಾಲ ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಮಾಡಿಕೊಂಡಿರೋದು. ವಸೂಲಾತಿ ಅನ್ನುವಂಥ ಶಬ್ದವನ್ನು ನಾವು ಉಪಯೋಗಿಸ್ತಾ ಇಲ್ಲ. ಅದನ್ನು ಮಾಡಿರುವಂಥ ಸಾಧನೆ ಮಾಡಿದ್ದಿದ್ರೆ ದೇಶದಲ್ಲಿ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಠೇವಣಿಯಲ್ಲಿಯೂ ಕೂಡ ದುಡಿಯ ಬಂಡವಾಳ ಸುಮಾರು 7,212 ಕೋಟಿ ಆಗಿದೆ. ಕಳೆದ ವರ್ಷಕ್ಕಿಂತ 18.04ರಷ್ಟು ಹೆಚ್ಚು ಏರಿಕೆಯನ್ನು ಕಂಡುಕೊಂಡಿದೆ. ಅದೇ ರೀತಿಯಾಗಿ ರೂಪೇ ಕಾರ್ಡ್ ತಮಗೆಲ್ಲರಿಗೂ ಕೊಟ್ಟಿದ್ದೇವೆ ನಾವು. ರೂಪೇ ಕಾರ್ಡ್ ಇರ್ಬೋದು, ಮತ್ತು ನಮ್ಮ ಹೊಸ ಸಾಲದ ಸ್ವಸಹಾಯ ಗುಂಪುಗಳು ಇರ್ಬೋದು, ಇವೆಲ್ಲವೂ ಹೆಚ್ಚು ಕೊರೋನಾ ಸಮಯದಲ್ಲಿ ಕೂಡ ಜಾಸ್ತಿ ಆಗಿದೆ. ಸುಮಾರು ಕೊರೋನಾ ಅವಧಿಯಲ್ಲಿ ಸುಮಾರು 725 ಹೊಸ ಸ್ವಸಹಾಯ ಗುಂಪುಗಳು ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಅದಕ್ಕೆಲ್ಲ ತಮಗೆ ಕೊಟ್ಟಿದ್ದೇವೆ. ಮುಂದಿನ ವರ್ಷದಲ್ಲಿ ನಾವು ಸುಮಾರು ಈಗ
ನಮ್ಮ ಪ್ರಾಥಮಿಕ ಪತ್ತಿನ ಸಂಘಗಳಿಗೆ ಕಾಮನ್ ಸಾಫ್ಟ್ವೇರ್ ಏಕರೂಪದ ತಂತ್ರಾಂಶವನ್ನು ಅಳವಡಿಸಿದಲ್ಲಿ ರಾಜ್ಯದಲ್ಲೇ ಮೊದಲನೇದಾಗಿ ನಾವು ಮಾಡ್ತಾ ಇದ್ದೇವೆ. ಇದು ಈಗಾಗಲೇ ನಮ್ಮ ಸಹಕಾರ ಮಂತ್ರಿಗಳಿಂದ ಪ್ರಾರಂಭಗೊಂಡು ಉದ್ಘಾಟನೆಗೊಂಡು ಈಗ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಮೊದಲನೇದಾಗಿ ಏಕರೂಪದ ತಂತ್ರಾಂಶವನ್ನು ಅಳವಡಿಸಿಕೊಂಡಂಥ ಜಿಲ್ಲಾ ಬ್ಯಾಂಕು ನಮ್ಮದು ಪ್ರಥಮವಾಗಿದೆ. ಮತ್ತು ನಾವು ಮುಂದಿನ ಸಲ ಹೆಚ್ಚಿನ ಉಡುಪಿಗೆ ಒಂದು ಮೊಬೈಲ್ ಬ್ಯಾಂಕ್, ಈಗಾಗಲೇ ಇಲ್ಲಿ ಒಂದು ಮೊಬೈಲ್ ಬ್ಯಾಂಕ್ ಇರೋದ್ರಿಂದ ಉಡುಪಿ ಜಿಲ್ಲೆಗೂ ಕೂಡ ಒಂದು ಹೊಸ ಮೊಬೈಲ್ ಬ್ಯಾಂಕನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷದಲ್ಲಿ ನಾವು 10 ಹೊಸ ಶಾಖೆಗಳನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈಗಾಗಲೇ ನಮ್ಮಲ್ಲಿ ಪುತ್ತೂರು, ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ, ಇಲ್ಲಿ ಸಿದ್ದಾಪುರದಲ್ಲಿ ಸ್ವಂತ ಜಾಗದಲ್ಲಿ ನಾವು ಸ್ವಂತ ಕಟ್ಟಡ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಿದ್ದಾಪುರದಲ್ಲಿ ಹಳೆ ಕಟ್ಟಡವನ್ನು ತೆಗೆದು ಹೊಸ ಕಟ್ಟಡವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಪ್ರತಿ ತಾಲೂಕಿನಲ್ಲಿಯೂ ಕೂಡ ATM ಅನ್ನು ಸ್ಥಾಪನೆ ಮಾಡೋದ್ರಲ್ಲಿಯೂ ಕೂಡ ನಾವು ಮಾಡ್ತಾ ಇದ್ದೇವೆ.